ತಂದಾನಿ ನಾನೇ ತಾನಿ ನನ್ನಾರೋ ತಾನೇ ನಾನೇನು ನಂದಾನಿ ನಾನೇ ತಾನಿ ನನ್ನಾರೋ ತಾನೇ ನಾನೇನು. ಒಡೆ ಬಂದು ಬ್ರೋ ಏನಿಲ್ಲ ಬ್ರೋ, ನಾನು ಯಾವಾಗನೂ ಕೇಳ್ತಿದ್ದೆ, ಇವಾಗಷ್ಟೇ ಕೇಳಿದೆ. ಮಗ ಮದುವೆ ಆಗೋ ತನಕ ಮಾತ್ರ ಮಗ ಅಂತೆ, ಅದೇ ಮದುವೆ ಆದಮೇಲೆ ಹೆಂಡತಿ ಗುಲಾಮ ಅಂತೆ. ಆದರೆ ಮಗಳು ಮದುವೆ ಆದಮೇಲೂ ಮಗಳಂತೆ, ನಿಜನಾ ಬ್ರೋ? ನಂಗೆ ಯಾಕೋ ಹಿಡ್ಸಿಲ್ಲಪ್ಪ. ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಗಿವ್ ಯು ಒನ್ ಎಕ್ಸಾಂಪಲ್ ಬ್ರೋ? ಯಾ ಬ್ರೋ? See bro, this is your family, okay? You, your son and your daughter, and this is my family, me, my son and my daughter, okay? ಇವಾಗ ನಿನ್ನ ಮಗಳು ನನ್ನ ಮನೆ ಸೊಸೆ ಆದ್ಲು ಅನ್ಕೋ. ಯಾ ಬ್ರೋ? ಹಾಗೆ ನನ್ನ ಮಗಳು ನಿನ್ನ ಮನೆ ಸೊಸೆ ಆದ್ಲು ಅನ್ಕೋ. ಹಾಂ ಬ್ರೋ. ಓಕೆ, ಇವಾಗ ನಿನ್ನ ಮಗಳು ಮದುವೆ ಆದಮೇಲೂ ನಿನ್ನ ಮಗಳಾಗಿರೋಕ್ಕೆ ಕಾರಣ ನನ್ನ ಮಗ, ಹೇಳ್ತಾನೆ. ಕರೆಕ್ಟ್. ಹಾಗೆ ನನ್ನ ಮಗಳು ಮದುವೆ ಆದಮೇಲೂ ನನ್ನ ಮಗಳಾಗಿರೋಕ್ಕೆ ನಿನ್ನ ಮಗ ಕಾರಣ. ಯಾ ಬ್ರೋ? ಹೇಳ್ತಾನೆ. ಕರೆಕ್ಟ್. ಐ ಆಮ್ ಪ್ರೌಡ್ ಆಫ್ ಮೈ ಸನ್, ಓಕೆ, ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಯುವರ್ ಸನ್ ಆಲ್ಸೋ. ಇವಾಗ ಏನಂದರೆ ಯಾರು ಯಾರ ಗುಲಾಮರೂ ಅಲ್ಲ, ನಾವು ಹೊಂದ್ಕೊಂಡು ಹೋದರೆ ಮನೆಯಲ್ಲಿ ಖುಷಿ ಕಾಣ್ಬೋದು, ನಗು ಕಾಣ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ವಾಟ್ ಯು ಸೇ? ಯಾ ಬ್ರೋ? ಹೇಳ್ತಾನೆ. ಹಲೋ ಸರ್, ಐ ಆಮ್ ತ್ಯಾಗರಾಜ್. ನೀವು ಹಾಗೇನೋ ಹೇಳಿದ್ರಲ್ಲ ಸರ್, ಬಟ್ ಐ ಆಮ್ ಗಾಟ್ ಆನ್ಸರ್ ಸರ್. ಅದಕ್ಕೆ ನೋಡಿ ಸರ್, ಯಾರು ಗುಲಾಮ ಅಲ್ಲ ಸರ್. ನಮ್ಮನೆ ಮಗಳಾಗಿರ್ಲಿ, ನಿಮ್ಮನೆ ಮಗಳಾಗಿರ್ಲಿ, ಅತ್ತೆ ಮಾವನ ಅಪ್ಪ ಅಮ್ಮಂತ ನೋಡ್ಕೊಬೇಕು ಅಷ್ಟೇ ಸರ್, ಮುಗೀತು ವಿಷಯ. ಅವಾಗ ಯಾವ ಹುಡುಗನೂ ಹೆಂಡತಿ ಗುಲಾಮ ಆಗಲ್ಲ ಸರ್. ನೋಡಿ ಸರ್, ಸಿಂಪಲ್ ವಿಷಯ. ಒಳ್ಳೇದಾಗೋದು ಹುಡುಗಿರಿಂದಾನೆ, ಕೆಟ್ಟದಾಗೋದು ಹುಡುಗಿರಿಂದಾನೆ ಸರ್, ಅಷ್ಟೇ. ಏನಂತೀರ? ಅಷ್ಟೇ, ಮುಗೀತು. ಕರೆಕ್ಟು ತಾನೆ? ಹೆಣ್ಣು ತನ್ನ ಮನೆಗೂ ತಾನು ಹೋದ ಮನೆಗೂ ಮಗಳಾಗಿದ್ದರೆ ಅವಳು ದೇವತೆ, ಇಲ್ಲದಿದ್ದರೆ ಹೆಂಡತಿ ಗುಲಾಮ ಎಂದು ಕರೆಸಿಕೊಳ್ಳುವ ಗಂಡು, ತಾಯಿ ಹೆಂಡತಿಯ ನಡುವೆ ಸಿಲುಕುವ ಬಡಪಾಯಿ ಅಷ್ಟೇ.